ಕಳೆದ 15 ವರ್ಷಗಳಿಂದ ಇಲ್ಲಿನ ನೆಲ ಜಲ ಸಂಸ್ಕೃತಿ ಅದೇ ರೀತಿಯಲ್ಲಿ ತುಳುನಾಡಿನ ಐಕ್ಯತೆ ಮತ್ತು ಅಭಿವೃದ್ಧಿಗೋಸ್ಕರ ನಿರಂತರ 15 ವರ್ಷಗಳಿಂದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇವತ್ತು ದೇಶ ವಿದೇಶಗಳಲ್ಲಿ ಹಲವಾರು ಘಟಕಗಳನ್ನು ಹೊಂದಿದ್ದು ಹಲವು ಸಾವಿರಾರು ಕಾರ್ಯಕರ್ತರನ್ನ ಹೊಂದಿದೆ. ತುಳುನಾಡು ರಕ್ಷಣಾ ವೇದಿಕೆ ಯಶಸ್ವಿಯಾಗಿ ಈ ಹಿಂದೆ ವಿಶ್ವ ತುಳು ಸಮ್ಮೇಳನಗಳನ್ನು ಮಾಡಿದೆ. ಅದೇ ರೀತಿಯಲ್ಲಿ ಕೆದಂಬಾಡಿ ರಾಮೇಗೌಡರ ಹೋರಾಟದ ನೆನಪಿಗಾಗಿ ಕಳೆದ 13 ವರ್ಷಗಳಿಂದ ನಿರಂತರ ಬಾವಟಗುಡ್ಡೆಯಲ್ಲಿ ತುಳುನಾಡ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದೆ. ಇದೀಗ ಕಳೆದ 2 ವರ್ಷಗಳ ಹಿಂದೆ ನಮ್ಮ ಕೆದಂಬಾಡಿ ಸ್ಮಾರಕ ಸಮಿತಿಯ ಅಧ್ಯಕ್ಷತೆ ವಹಿಸಿಕೊಂಡು ಕಿರಣ್ ಮಟ್ಟಗುಟ್ಟು ಅವರ ನೇತೃತ್ವದಲ್ಲಿ ಒಂದು ನಮ್ಮ ಶೌರ್ಯದ ಪ್ರತೀಕವಾಗಿರುವಂತಹ ಕೆದಂಬಾಡಿ ರಾಮೇಗೌಡರ ಪ್ರತಿಮೆ ಕೂಡ ಆಗಿದೆ. ಅದೇ ರೀತಿಯಲ್ಲಿ ಜಪ್ಪು ಮಾಕಾಡಿ ಪಡುವಿನ ಒಂದು ಅಂಡರ್ ಪಾಸಿಂಗ್ ಒಂದು ಸಮಸ್ಯೆ ಕಳೆದ 11 ವರ್ಷಗಳಿಂದ ಜನರು ನಿರಂತರ ಸಮಸ್ಯೆ ಹೊಂದಿದ ಸಂದರ್ಭದಲ್ಲಿ ಅದು ಎಲ್ಲ ಕಾಸರಗೋಡು ಆಗಿರ್ಬೋದು ಅಥವಾ ಮುಡಿಪು ಯೂನಿವರ್ಸಿಟಿ ಆಗಿರ್ಬೋದು ಮಂಗಳೂರಿನ ಎಲ್ಲ ಕಡೆಗೆ ಆಸ್ಪತ್ರೆಗೆ ಪ್ರತಿಯೊಂದಕ್ಕೆ ಸಹ ಒಂದು ನಿಯರೆಸ್ಟೆಡ್ ಅಂದ್ರೆ ಅದು ಜಪ್ಪು ಮಾಕಾಡಿ ಪಡ ಅಂದ್ರೆ ಮಂಗಳೂರಿನ ಹೃದಯ ಒಂದು ಭಾಗ ಅಂತ ಹೇಳ್ಬೋದು, ರಸ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಅದು ಹೆಬ್ಬಾಗಿದ್ದ ಅದರ ಬಗ್ಗೆ ನಿರಂತರ ಒಂದು 10 ವರ್ಷಗಳಿಂದ ಅಥವಾ 11 ವರ್ಷಗಳಿಂದ ರೈಲ್ ರೋಕೋ ಅಥವಾ ಬೇರೆ ಬೇರೆ ಕಾರ್ಯಕ್ರಮವನ್ನು ನಿರಂತರ ಮಾಡಿಕೊಂಡು ಇದೀಗ 47 ಕೋಟಿಯ ಒಂದು ಅಲ್ಲಿ ಅಂಡರ್ ಪಾಸಿಂಗ್ ಒಂದು ಬ್ರಿಡ್ಜ್ ಅಂಡರ್ ಪಾಸಿಂಗ್ ಒಂದು ಕೆಳಸೇತುವೆ ನಿರ್ಮಾಣ ಆಗಿದೆ. ಅದು ಸಹ ತುಳುನಾಡು ರಕ್ಷಣಾ ವೇದಿಕೆಯ ಒಂದು ಹೋರಾಟದ ಪ್ರತಿಫಲ ಆಗಿದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಒಂದೆರಡದ್ದಲ್ಲ. ಅದೇ ರೀತಿ ಮಾಕಾಳಿ ಪಡುವಿನ ಬೇರೆ ಬೇರೆ ಸಮಸ್ಯೆ ಆಗಿರ್ಬೋದು, ಪೌರ ಕಾರ್ಮಿಕರ ಕೊಲನಿ ಸಮಸ್ಯೆ ಆಗಿರ್ಬೋದು, ಜಪ್ಪು ಮಾರ್ಕೆಟ್ ಅಲ್ಲಿ ಮಹಿಳೆಯರು ಬೀದಿ ಅವರು ಮೀನು ಪಾಪ ಕೊಡೆ ಇಟ್ಕೊಂಡು ಮೀನನ್ನ ಮಾರಾಟ ಮಾಡ್ತಿದ್ರು. ಅಲ್ಲಿ ಒಂದು ಸುಸಜ್ಜಿತವಾದ ಮೀನು ಮಾರುಕಟ್ಟೆ ಆಗಲಿಕ್ಕೆ ನಮ್ಮ ಹೋರಾಟದ ಪ್ರತಿಫಲ. ಕದ್ರಿಯಲ್ಲಿ ಕೂಡ ತುಂಬಾ ಸಮಸ್ಯೆ ಇತ್ತು ಮಾರ್ಕೆಟ್ ಅಲ್ಲಿ. ಅದರಲ್ಲಿ ಅಲ್ಲಿ ಸಹ ನಿರಂತರವಾದ ಧರಣಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಕದ್ರಿಯ ಮಾರ್ಕೆಟ್ ಒಂದು ಸುಸಜ್ಜಿತ ಆಗಿರ್ಬೇಕಾಗಿರ್ಬೋದು, ಅಥವಾ ಉಡುಪಿಯಲ್ಲಿ ಕರಾವಳಿ ಬೈಪಾಸ್ ಆಗಿರ್ಬೋದು, ಕುಂಜಲಕಟ್ಟೆ ಒಂದು ರೋಡಿನ ಸಮಸ್ಯೆ ಅಂಥದ್ದು ಹಲವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು, ಅಥವಾ ಅದೇ ರೀತಿಯಲ್ಲಿ ರಕ್ತದಾನ ಶಿಬಿರಗಳನ್ನ ಕೊರೋನಾ ಸಂದರ್ಭದಲ್ಲಿ ನಿರಂತರ 62 ದಿನ ನಿರಂತರವಾಗಿ ಒಂದು ಅನ್ನದಾನವನ್ನು ಮಾಡಿದ ಸಂಘಟನೆ ತುಳುನಾಡು ರಕ್ಷಣಾ ವೇದಿಕೆ. ನಿರಂತರವಾಗಿ ಪ್ರತಿದಿನ ನಾವು ಒಂದು ಮಂಗಳೂರು 5 ಭಾಗದಲ್ಲಿ 5 ಜಾಗದಲ್ಲಿ ಅಂದ್ರೆ KSRTC ಕಂಕನಾಡಿ ಮಾರ್ಕೆಟ್, ಕದ್ರಿ ಮಾರ್ಕೆಟ್, ಬಂದರು, ಅದೇ ರೀತಿ ಉರೋಸ್ಟೋರ್ ಪ್ರತಿದಿನ ನಾವು 5 ಭಾಗದಲ್ಲಿ 5 ಕಡೆಯಲ್ಲಿ ನಿರಂತರ ನಾವು ಅನ್ನದಾನವನ್ನ ಮಾಡ್ತಿದ್ದೇವೆ. ಅದು ಸಹ ತುಳುನಾಡು ರಕ್ಷಣಾ ವೇದಿಕೆಯ ಕೆಲಸ. ಅದೇ ರೀತಿಯಲ್ಲಿ ಇವತ್ತು ದುಬೈಯಲ್ಲಿ ಕೂಡ ಕಡಕೊಂಡು, ಅದೇ ರೀತಿಯಲ್ಲಿ ಮಸ್ಕತ್ ಸಲಾದಲ್ಲಿ ಸಹ ನಮ್ಮ ಸಲಾ ಎಂಬ ಪ್ಲೇಸಲ್ಲಿ ಸಹ ನಮ್ಮದು ಕಡಕೊಂಡು, ಅದೇ ರೀತಿಯಲ್ಲಿ ಉಡುಪಿ ಆಗಿರ್ಬೋದು, ಕಾಸರಗೋಡು, ಅದೇ ರೀತಿ ಕೊಡಗು, ಬೇರೆ ಬೇರೆ ಜಾಗದಲ್ಲಿ ನಮ್ಮ ಘಟಕಗಳಿದೆ. ಅದೇ ಮಂಗಳೂರಲ್ಲಿ ಸಹ ಆಟೋ ಚಾಲಕರ ಘಟಕ, ಆಂಬ್ಯುಲೆನ್ಸ್ ಘಟಕ, ಒಂದು ಕಾವೇರಿ ಆಂಬ್ಯುಲೆನ್ಸ್ನವರು ಅವರ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಲ್ಲಿ ಯುವ ಘಟಕ, ಮಹಿಳಾ ಘಟಕ, ಬೇರೆ ಬೇರೆ ಅಂಗಸಂಸ್ಥೆಗಳನ್ನು ಮಾಡಿಕೊಂಡು ನಿರಂತರ ಯಾರಿಗೆ ಕಷ್ಟ ಉಂಟು ಅದೇ ರೀತಿಯಲ್ಲಿ ತುಳುನಾಡು ರಕ್ಷಣಾ ವೇದಿಕೆ ಅವರ ಧ್ವನಿಯಾಗಿ ಕೆಲಸ ಮಾಡ್ತಿದ್ದೆ. ಅದೇ ರೀತಿಯಲ್ಲಿ ಚಿತ್ರ ನಿರ್ಮಾಪಕರ ಸಂಘ ಒಂದು ಪ್ರಾರಂಭ ಆಗಿ ಕೂಡ ನಮ್ಮ ಹೋರಾಟದ ಪ್ರತಿಫಲ. ಯಾಕಂದ್ರೆ ತುಳು ಚಿತ್ರ ನಿರ್ಮಾಪಕರಿಗೆ ಸಮಸ್ಯೆ ಬಂದಾಗ, ಥಿಯೇಟರ್ ಸಮಸ್ಯೆ ಬಂದಾಗ ಅಲ್ಲಿ ನಿರಂತರವಾಗಿ ತುಳುನಾಡು ರಕ್ಷಣಾ ವೇದಿಕೆ ಅವರ ಬೆಂಬಲವಾಗಿ ಅವರ ಕೆಲಸವನ್ನು ಮಾಡ್ತಿದೆ. ಹಲವಾರು ಪತ್ರಿಕೋಷ್ಠಿಗಳನ್ನು ಮಾಡಿಕೊಂಡು, ಅದೇ ರೀತಿ ಕಂಬುಲ ಹೋರಾಟದಲ್ಲಿ ನಿರಂತರ ಹೋರಾಟವನ್ನು ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನೇತ್ರಾವತಿಯ ಒಂದು ಹೋರಾಟ ಆಗಿರ್ಬೋದು, ಅಲ್ಲಿ ಸಹ ಬೇರೆ ಬೇರೆ ರೀತಿಯ ಜಾಥಾಗಳನ್ನು ಮಾಡಿಕೊಂಡು ತುಳುನಾಡು ರಕ್ಷಣಾ ವೇದಿಕೆ ಕೆಲಸ ಮಾಡಿದೆ. ಒಂದು ಎರಡೊಂದಲ್ಲ, ಹಲವಾರು ನಿರಂತರ ಒಂದು ಸುಮಾರು 500ಕ್ಕಿಂತ ಬೇರೆ ಬೇರೆ ಕಾರ್ಯಕ್ರಮವನ್ನು ನಮ್ಮ ಬೇರೆ ಬೇರೆ ಘಟಕಗಳು ಮಾಡಿದ್ದೆ. ಇದೀಗ ಮಂಗಳೂರಿನ ಒಂದು ನೂತನ ಅಧ್ಯಕ್ಷರಾಗಿ ಇದೀಗ ಶರಣ್ ರಾಜ್ ಅವರನ್ನ ನಾವು ಇದೀಗ ಮೊನ್ನೆ ನಾವು ನೇಮಕ ಮಾಡಿದ್ದೇವೆ. ಅದರ ಇವತ್ತು ಪತ್ರಿಕೋಷ್ಠಿಯನ್ನು ಕರೀಲಿಕ್ಕೆ ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. ಯಾಕಂದ್ರೆ ಎಲ್ಲ ಪತ್ರಕರ್ತ ಬಂಧುಗಳ ಒಂದು ಅವರಿಗೆ ಅಧ್ಯಕ್ಷರಾದ ಬಗ್ಗೆ ಇನ್ನೂ ತಿಳಿಬೇಕು, ಮತ್ತೆ ನಮ್ಮ ಮುಂದಿನ ಯೋಜನೆಗಳು ಎಂತ, ಇವರ ಅಧ್ಯಕ್ಷರಾದ ಮೇಲೆ ಯಾವ ಕಾರ್ಯಕ್ರಮಗಳನ್ನ ಮುಂದುವರಿಸಬೇಕಾಗ್ತದೆ ಆ ಬಗ್ಗೆ ನಾವು ಇವತ್ತು ಪತ್ರಿಕೋಷ್ಠಿಯನ್ನ ಆಯೋಜನೆ ಮಾಡಿದೆ. ಆ ಪತ್ರಿಕೋಷ್ಠಿಗೆ ಬಂದ ಎಲ್ಲ ನಮ್ಮ ಬಂಧುಗಳಿಗೆ ಅಭಿನಂದನೆಗಳು. ಎಲ್ಲ ಬಂಧುಗಳ ಪರವಾಗಿ ಅವರಿಗೆ ಮಾಲೆಯನ್ನ ಹಾಕಿಕೊಂಡು ಅವರಿಗೆ ಶುಭವನ್ನ ಹಾರೈಸಿದ್ದೇವೆ. ಶರಣ್ ರಾಜ್ ಅವರ ಪರಿಚಯವನ್ನು ನಾನು ಮಾಡ್ತೇನೆ. ಶರಣ್ ರಾಜ್ ರವರು ಮೂಲದ ಕಾಸರಗೋಡಿನವರಾಗಿದ್ದು, ಅವರು KP ರಾಜಶೇಖರ್ ಹಾಗೂ ಶ್ರೀಮತಿ ಅನಿತಾ ಇವರ ಮಗನಾಗಿದ್ದು MBA ಪದವೀಧರರಾಗಿರುತ್ತದೆ.
ಅವರು ಮಂಗಳೂರಿನ ಕನ್ಸ್ಟ್ರಕ್ಷನ್ ಉದ್ಯಮ ನೋಡಿದ್ದು. ಅವರು ದುಬೈನಲ್ಲಿ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸಂಸ್ಥೆಯ ಅವರು ನೀಡುವಂಥ ಗೌರವ ಡಾಕ್ಟರೇಟ್ ಕೂಡ ಪಡೆದಿದ್ದಾರೆ. ಅದೇ ರೀತಿಯಲ್ಲಿ ಅವರು ತುಳು ಚಲನಚಿತ್ರ ಭೋಜರಾಜ್ MBBS ಅದರ ಸಹ ನಿರ್ಮಾಪಕರಾಗಿದ್ದಾರೆ. ಅದೇ ರೀತಿಯಲ್ಲಿ ಹಲವಾರು ಚಿತ್ರಗಳನ್ನು ನಟನೆ ಕೂಡ ಮಾಡಿದ್ದಾರೆ. ಅವರು ಮುಂದಿನ ಯೋಜನೆಗಳನ್ನು ಅವರು ಪ್ರೆಸ್ ನೋಟ್ ಉಂಟು, ಅದನ್ನು ನಾನೇ ಹೇಳ್ತೇನೆ. ತುಳು ಭಾಷೆಯನ್ನು ರಾಜ್ಯ ಅಧಿಕೃತ ಭಾಷೆಯಾಗಿ ಘೋಷಣೆ ಮಾಡುವುದಕ್ಕೆ ನಿರಂತರ ಹೋರಾಟವನ್ನು ಮಾಡುವುದು. ಅದೇ ತುಳು ಭಾಷೆಯನ್ನು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸುವಂಥದ್ದು. ಮಂಗಳೂರಿನಲ್ಲಿ ಸರಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ, ತುಳು ಅಭಿವೃದ್ಧಿ ಪ್ರಾಧಿಕಾರ, ಕಚೇರಿ ಕೋರ್ಟ್ಗಳಲ್ಲಿ ತುಳು ಭಾಷೆಗೆ ಪ್ರಾಧಾನ್ಯತೆ, ಮಂಗಳೂರಿನಲ್ಲಿ ಪ್ರತ್ಯೇಕ ಹೈಕೋರ್ಟ್ ಪೀಠ ರಚನೆ, ತುಳುನಾಡಿನಲ್ಲಿ ಜಾತಿ ಮತ ಭಾಷಾ ಸಾಮರಸ್ಯಕ್ಕೆ ಒತ್ತು ನೀಡುವುದು, ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಟ್ಟ ಸ್ಥಳಗಳಲ್ಲಿ ಈಗ ಚಾಲ್ತಿಯಲ್ಲಿ ಹೆಸರನ್ನು ಬದಲಾಯಿಸಿ ಮೂಲ ಹೆಸರುಗಳನ್ನು ಇಡೋದು. ಅದೇ ರೀತಿಯಲ್ಲಿ ಮಂಗಳೂರು ನಗರ ಪಾಲಿಕೆಯ ಸರ್ಕಲ್ ಹಾಗೂ ಪ್ರಮುಖ ಪ್ರದೇಶಗಳಿಗೆ ಕೆದಂಬಾಡಿ ರಾಮೇಗೌಡರ ಹೆಸರು, ಅದೇ ರೀತಿಯಲ್ಲಿ ಬೇರೆ ಬೇರೆ ಮಹಾಪುರುಷರ ಹೆಸರುಗಳನ್ನು ಇಡೋದು. ಮಂಗಳೂರು ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಆದಷ್ಟು ಸ್ಥಳೀಯರಿಗೆ ಉದ್ಯೋಗ ನೀಡುವುದು. ಅದೇ ರೀತಿಯಲ್ಲಿ ಮಂಗಳೂರು ನಗರ ಪಾಲಿಕೆಯ ಮುಂಭಾಗದಲ್ಲಿ ತುಳು ನಾಮಫಲಕ ಅಳವಡಿಸುವುದು, ಮಂಗಳೂರನ್ನು ಕೇಂದ್ರೀಕರಿಸಿ ಪ್ರತ್ಯೇಕ ರೈಲು ವಲಯವನ್ನು ರಚನಿಸುವುದು. ಅದೇ ರೀತಿಯಲ್ಲಿ ತುಳುನಾಡಿಗೆ ಪ್ರತ್ಯೇಕವಾದ ಪ್ರವಾಸೋದ್ಯಮ ನಿಗಮವನ್ನು ರಚನೆ ಮಾಡುವುದು. ಅದೇ ರೀತಿಯಲ್ಲಿ ತುಳು ಚಿತ್ರರಂಗ ಅಂದರೆ ತುಂಬ ಕಷ್ಟದ ಪರಿಸ್ಥಿತಿ, ಯಾಕೆಂದರೆ ಚಿಕ್ಕ ಮಾರುಕಟ್ಟೆ ಇರುವುದು. ಅದರಿಂದಾಗಿ ಒಬ್ಬರು ತುಳು ಭಾಷೆಯನ್ನು ಉಳಿಸೋದಕ್ಕೋಸ್ಕರ ಇಲ್ಲಿ ತುಳು ಚಲನಚಿತ್ರವನ್ನು ನಿರ್ಮಾಪನೆ ಮಾಡ್ತಾರೆ. ಅವರಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ತುಳು ಚಲನಚಿತ್ರಕ್ಕೆ ಪ್ರತಿಯೊಂದು ಯಾವುದು ಚಲನಚಿತ್ರ ಅದಕ್ಕೆ ಹೆಚ್ಚಿನ ಚಲನಚಿತ್ರಕ್ಕೆ ಅದನ್ನು ಸಬ್ಸಿಡಿಯನ್ನು ನೀಡುವಂಥದ್ದು. ಅದೇ ರೀತಿಯಲ್ಲಿ ತುಳುನಾಡಿನ ಬ್ಯಾಂಕ್, ಪೊಲೀಸ್ ಇಲಾಖೆ ಕಚೇರಿಗಳಲ್ಲಿ, ಕೈಗಾರಿಕೆಗಳಲ್ಲಿ ಹೆಚ್ಚಿನ ಪ್ರದೇಶಗಳಲ್ಲಿ ಈಗ ನೋಡಿದರೆ ಅಲ್ಲಿ ಭಾಷೆ ವ್ಯವಹಾರ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇಲ್ಲಿ ಒಂದು ಯಾರಾದರೂ ಹೋದ್ರೆ ಮಾತಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಮತ್ತೆ ಇಲ್ಲಿ ಯಾವುದೇ ಒಂದು ಕಂಪನಿ ಆಗಿರ್ಬೋದು, ಫ್ಯಾಕ್ಟ್ರಿಗಳು ಪ್ರಾರಂಭ ಆಗೋಗಿ ಹೇಳ್ತಾರೆ ಸ್ಥಳೀಯರಿಗೆ ಉದ್ಯೋಗ ಕೊಡ್ತೇವೆ ಅಂತ. ಆದರೆ ಅದರ ಕೆಮಿಕಲ್, ಅದರ ಯಾವುದೋ ತೊಂದರೆ ಆದರೆ ಅಥವಾ ಅಲ್ಲಿಂದ ಸಮಸ್ಯೆ ಆದರೆ ಅದರ ತೊಂದರೆ ಆಗೋದು ಇಲ್ಲೇ ಸ್ಥಳೀಯರಿಗೆ. ಅದೇ ಉದ್ಯೋಗ ಮಾತ್ರ ಯಾರ್ಯಾರಿಗೆ ಹೋಗ್ತದೆ, ಅದನ್ನು ನಮ್ಮ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳ್ಕೊಂಡು ಯಾರು ಆದಷ್ಟು ಇಲ್ಲಿ ಸ್ಥಳೀಯರಿಗೆ ಒಂದು ಎಲ್ಲ ಕೈಗಾರಿಕೆಗಳಲ್ಲಿ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಸಹ, ಈಗ ಪೊಲೀಸ್ ಇಲಾಖೆಯಲ್ಲಿ ಸಹ ಹೆಚ್ಚಿನ ಪೊಲೀಸ್ ಇಲಾಖೆಯಲ್ಲಿ ಪಾಪ ಬೇರೆ ಕಡೆ ಎಲ್ಲರೂ ಇಲ್ಲಿ ಬರ್ತಾರೆ. ಅವರಿಗೆ ಪಾಪ ಅವರು ತನ್ನ ಫ್ಯಾಮಿಲಿಯನ್ನು ಇಟ್ಟು ಬಿಟ್ಟು ಇಲ್ಲೇ ಅವರಿಗೆ ಕೆಲಸ ಮಾಡುವಂತ ಪರಿಸ್ಥಿತಿ ಇದೆ. ಫ್ಯಾಮಿಲಿ ಒತ್ತಡದಲ್ಲಿ ಇಲ್ಲೇ ಅವರು ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಒಂದು ಸೂಕ್ಷ್ಮ ಪ್ರದೇಶ, ಆ ಸಂದರ್ಭದಲ್ಲಿ ಅವರು ಇಲ್ಲಿಯ ಹೆಚ್ಚಿನವರಿಗೆ ಅದರಲ್ಲಿ ಕನಿಷ್ಠ ಪಕ್ಷ ಒಂದು 75% ಆದರೂ ಇಲ್ಲಿಯ ಸ್ಥಳೀಯರಿಗೆ ಮೀನಿ ಅವರಿಗೆ ಒಂದು ನೇಮಕಾತಿಯಲ್ಲಿ ಅವಕಾಶ ಕೊಟ್ಟರೆ ಒಳ್ಳೆಯದು. ಯಾಕಂದ್ರೆ ಆಗ ಆ ಪ್ರದೇಶದಲ್ಲಿ ಇಲ್ಲಿ ಯಾವ ಪ್ರದೇಶದಲ್ಲಿ ಇದ್ದಾರೆ ಅಲ್ಲೇ ಪ್ರದೇಶದವರಿಗೆ ಕೊಟ್ಟರೆ, ಇನ್ ಕೇಸ್ ಈಗ ಬೆಲ್ಗಾಂನವರು ಇದ್ದಾರೆ, ಅವ್ರ ಪಾಪ ಇಲ್ಲಿ ಬರ್ತಾರೆ ಅವ್ರ ಫ್ಯಾಮಿಲಿ ಬಿಟ್ಟು, ಅದೇ ಬದಲು ಅವ್ರು ಬೆಲ್ಗಾಂನವರಿಗೆ ಅಲ್ಲಿ ಒಂದು 75% 80% ಸ್ಥಳೀಯರಿಗೆ ಅಲ್ಲಿ ಅವರಿಗೆ ಉದ್ಯೋಗ ಕೊಟ್ಟರೆ ಅವರಿಗೆ ಪಾಪ ಉಪಕಾರ ಆಗ್ತದೆ, ಅವರ ಫ್ಯಾಮಿಲಿಗೆ ಹೆಲ್ಪ್ ಆಗ್ತದೆ. ಅದೇ ರೀತಿಯಲ್ಲಿ ಒಂದು ಯಾವುದೇ ಒಂದು ಸಮಸ್ಯೆ ಬಂದಾಗ ಸ್ಥಳೀಯರಿಂದ ಇನ್ಫಾರ್ಮೇಶನ್ಗೆ ಸಿಗ್ತದೆ. ಈಗ ಯಾರೋ ಹೊರಗಡೆ ಅವರಿಗೆ ಇನ್ಫಾರ್ಮೇಶನ್ ಸಿಗುದಿಲ್ಲ. ಯಾವುದೇ ಒಂದು ಕ್ರೈಮ್ ಆಗಿರ್ಬೋದು, ಬೇರೆ ಬೇರೆ ಕೇಸನ್ನು ಹಿಡಿಬೇಕಾದ್ರೆ ಅವರಿಗೆ ಇಲ್ಲಿಯ ಲೋಕಲ್ ಆದ್ರೆ ಅವರಿಗೆ ಹೆಚ್ಚಿನ ಸುಲಭ ಆಗ್ತದೆ ಕೆಲಸ ಮಾಡಿ. ಅದೇ ರೀತಿಯಲ್ಲಿ ಇವತ್ತು ತುಂಬಾ ಮಾಲ್ಗಳಿರ್ತಾರೆ, ದೊಡ್ಡ ದೊಡ್ಡ ಮಾಲ್ ಆಗಿರ್ಬೋದು, ದೊಡ್ಡ ದೊಡ್ಡ ಜ್ಯುವೆಲರಿ ಶಾಪ್ ಇದೆ, ಎಲ್ಲರ ಸಹ ಹೊರಗಿನ ಅವ್ರು ಇಟ್ಟಿದ್ದಾರೆ. ಅದೇ ಬದಲು ಇಲ್ಲಿಯ ಸ್ಥಳೀಯರಿಗೆ ಅವಕಾಶ ಕೊಟ್ಟರೆ ಅವರ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗ್ತದೆ, ಅವ್ರಿಗೆ ಕಸ್ಟಮರ್ ಕೂಡ ಜಾಸ್ತಿ ಬರ್ತಾರೆ. ಯಾಕಂದ್ರೆ ಅವರಿಗೆ ಕಮ್ಯುನಿಕೇಶನ್ ಮಾಡಿ ಒಳ್ಳೆದಾಗ್ತದೆ. ಅದೇ ರೀತಿ ಬ್ಯಾಂಕಲ್ಲಿ ಹೆಚ್ಚಿನ ಈಗ ಬ್ಯಾಂಕಲ್ಲಿ ಪಾಪ ಹೋದ್ರೆ ಅವರಿಗೆ ಪಾಪ ಹೆಚ್ಚಿನ ಕಷ್ಟ ಆಗ್ತದೆ. ಯಾಕಂದ್ರೆ ಅಲ್ಲಿ ಎಲ್ಲ ಬರೋದು ಬೇರೆ ಭಾಷೆಯವರು, ಇಲ್ಲಿ ತುಳುವಾಗಿರುವ ಕನ್ನಡ ಗೊತ್ತೇ ಇರೋದಿಲ್ಲ, ರೈಲ್ವೆಯಲ್ಲಿ ಸಾಕು. ಅದಕ್ಕೋಸ್ಕರ ದಯವಿಟ್ಟು ಆದಷ್ಟು ಸ್ಥಳೀಯ ಭಾಷೆ ಗೊತ್ತಿದ್ದಿರುವವರನ್ನ ನೀವು ನೇಮಕ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಕೊಂಡು ಇಂಥ ಹಲವಾರು ಯೋಜನೆಗಳನ್ನು ನಾವು ಈ ಹಿಂದೆ ಕೂಡ ನಾವು ಕೆಲವು ಬೇಡಿಕೆಗಳನ್ನ ನಾವು ಇಟ್ಟು ಹೋರಾಟ ಮಾಡ್ತಿದ್ದೆವು. ಹೆಚ್ಚಿನ ಬೇಡಿಕೆಗಳು ಈಡೇರಿದೆ, ಮತ್ತೆ ಕೆಲವು ಬೇಡಿಕೆಗಳು ಈಡೇರಿಲ್ಲ. ಅದನ್ನು ಇನ್ನು ತುಳುನಾಡು ರಕ್ಷಾ ವೇದಿಕೆಯ ಮಂಗಳೂರು ಘಟಕದವರು ಸ್ವಲ್ಪ ಜಾಸ್ತಿ ಒತ್ತು ಬೇಡಿಕೆ ಕೆಲಸ ಮಾಡಬೇಕು ಅಂತ ನಾವು ಹೇಳ್ತೇವೆ. ಇನ್ನು ಮತ್ತೆ ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಪ್ರಶಾಂತ್ ಭಟ್ ಕಳಬ, ತುಳುನಾಡು ರಕ್ಷಣಾ ವೇದಿಕೆಯ ಕೇಂದ್ರೀಯ ಸಂಘಟನಾ ಕಾರ್ಯದರ್ಶಿಗಳು. ಅದೇ ರೀತಿ ಕೆದಂಬಾಡಿ ರಾಮೇಗೌಡ ಸ್ಮಾರಕ ಉಸ್ತುವಾರಿ ಸಮಿತಿಯ
ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಕಿರಣ್ ಬಂಡ್ಲೆಗುತ್ತು, ಅದೇ ರೀತಿಯಲ್ಲಿ ನಮ್ಮ ಕೇಂದ್ರ ಮಂಡಳಿಯ ಸದಸ್ಯರಾಗಿರುವಂಥ ರಮೇಶ್ ಪೂಜಾರಿ ಶೀರೂರು, ಉಡುಪಿ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂಥ ಕೃಷ್ಣಕುಮಾರ್ ಅವರು, ಅದೇ ರೀತಿಯಲ್ಲಿ ಉಡುಪಿ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂಥ ಶೋಭಾ ಪಾಂಗಲ, ಅದೇ ರೀತಿಯಲ್ಲಿ ಕಾಪು ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂಥ ಅನುಷಾ ಶೆಟ್ಟಿ, ಅದೇ ರೀತಿಯಲ್ಲಿ ನಮ್ಮ ಕೇಂದ್ರ ಮಂಡಳಿಯ ಜೊತೆ ಕಾರ್ಯದರ್ಶಿಯಾಗಿರುವಂಥ ಜ್ಯೋತಿಕಾ ಜೈನ್, ಅದೇ ರೀತಿಯಲ್ಲಿ ಮಂಗಳೂರಿನ ಘಟಕದ ಉಪಾಧ್ಯಕ್ಷರಾಗಿರುವಂಥ ಮುನೀರ್ ಮುಖಚೇರಿ. ಭಾರಿ ಸಂತೋಷ ಎಲ್ಲ ಮಸ್ತ್ ಸಿವಿಲ್ ಸರ್ವಿಸ್ ಇಂಡಿವಿಜುವಲ್ ಆಗಿ ಮಾತಾಡ್ತಿದ್ದೆ ಆ್ಯಕ್ಚುಲಿ. ಸೊ ಅವೇ ಟೈಮ್ ಲಾಸ್ಟ್ ಟೈಮ್ 20 ಟೈಮಿನ ಬ್ಲಡ್ ಡೊನೇಷನ್ ಟಿಕೆಟ್ ಸ್ಪೆನ್ಸರ್ ಬಂಡೆ ಸಂಘಟನೆ ನಡೆ ಜಾಯ್ನ್ ಆಗೋದು ಅನ್ನೋದಿದ್ದಲ್ಲ ಲಾಸ್ಟ್ ಟೈಮ್ ಎನ್ನ ಬಾರಿ ಆತ್ಮೀಯತೆಯಿಂದ ನಮ್ಮ ಮೂವಿ ಮಾತಾಡೋದಿಗೆ ಕೆಲವು ಯೋಗೇಶ್ ಅನ್ನ ಮೀಟ್ ಆಗ್ತೀವಿ 4-5 hours ಬ್ಯಾಕ್ ಚಾರ್ನಲ್ಲ ಕೆಲವು ಪ್ರೋಗ್ರಾಮ್ಸ್ ರೀಸೆಂಟ್ ವಾಟ್ಸ್ ಗ್ರೂಪ್ ಕೂಡ ಫಾರ್ಮಿಂಗ್ ಇನ್ ಕಮಿಟಿ. ಸೊ ಎಲ್ಲ ಲೈಕ್ ಡಿಸೈಡ್ ಮಾಡ್ತೀವಿ ನಮ್ಮ ನೆಕ್ಸ್ಟ್ 6 ವಿಷಯ ವಿಶ್ವ ತುಳು ಸಮ್ಮೇಳನ ಅದಕ್ಕಿಂತ ಮಸ್ತ್ ಅಂಚನೆ ತುಳುನಾಡ ಫಿಲ್ಮ್ ಅವಾರ್ಡ್ಸ್ ಬಂದು ತುಳುನಾಡ ಫಿಲ್ಮ್ ಅವಾರ್ಡ್ ಕೊಂಕಣಿ ಬೇರೆ ಲ್ಯಾಂಗ್ವೇಜ್ ಪೂರ ನಾವು ಒಟ್ಟಿಗೆ ಮಾಡ್ತೀವಿ. ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ಗೆಲ್ಲ ನಾವು ಪ್ಲ್ಯಾನ್ ಮಾಡ್ತೀವಿ. ಸೊ ಇದೆಲ್ಲ ಮಾತ್ರ ಸಪೋರ್ಟ್ ಸ್ಪೀಚ್ ಮಾತ್ರ ಅದೇ ಎಕ್ಸ್ಪೀರಿಯನ್ಸ್ ಡಿಸೆಂಬರ್ ನಮ್ಮ ವಿಶ್ವ ತುಳು ಸಮ್ಮೇಳನ ಪ್ಲ್ಯಾನ್ ಮಾಡ್ತೀವಿ. ಸೊ ಅದಕ್ಕೆ